ಮಾತೆಲ್ಲ ಕೂಡ ಭಗವದ್ಭಕ್ತರಾದಂಥ ಶ್ರೀ ಸತ್ಯನಾರಾಯಣ ಮಂದಿರದ ಇಂದತ ಗೌರವ ಅಧ್ಯಕ್ಷರು ಸಾರ್ವಜನಿಕ ನಮ್ಮ ಮಹಿಳಾ ಮಂಡಲ ಅಂಜದವರ ಹಲವಾರು ಸಂಘ ಸಂಸ್ಥೆಗಳು ಒಳಗೊಂಡಂಥ ಕ್ಷೇತ್ರಗಳು ಬಹಳ ಉತ್ತಮ ರೀತಿಯಾದಂಥ ವ್ಯವಸ್ಥಿತ ರೀತಿಯಾದಂಥ ಕಾರ್ಯಕ್ರಮ ನಡಪಾದ ಕೊಡ್ದು ಹಿಡಿತರೊಟ್ಟು ರಜತಃ ವಿಶೇಷವಾದಂತಹದ್ದು ನನಗೆ ಆ ಒಳ್ಳಿದ ಮಂಟಪದ ವಿಶೇಷವಾದಂತಹದ್ದು ಶ್ರೀ ಬಾಲಕೃಷ್ಣ ದೇವರ ದಿವ್ಯ ಶರಣಾರವಿಂದೋಡು ಸತ್ಯನಾರಾಯಣ ಮಂದಿರದು ವೈಭವದ ಮಾಡ್ತಿರೋಟ್ಟು ಶೋಭಯಾತ್ರೆ ಮೂಲಕವಾದ ದೇವರ ಸತ್ಯನಾರಾಯಣ ಮಾಡ್ತಿರೋಟ್ಟು ಎತ್ತಾದ ಕೊಡ್ಕೊಂತ ಸಂಕಲ್ಪ ಅಂತಂದ್ರೆ ಆ ಸಂಕಲ್ಪಕ್ಕೂ ಮಾತೆಲ್ಲ ಕೂಡ ದೇವರೇ ಮಾತೆಲ್ಲ ಕೂಡ ಸೇರೊಂದು ಒಂದು ಎಡ್ಡ ರೀತಿಯಾದಂತಹ ಮಂಟಪ ನಿರ್ಮಾಣ ಆವಡು ಹೊಂಬಿತ್ತಿನ ಒಂದು ಉದ್ದೇಶ ಇತ್ತಂದರೆ ಅವಳ ಕೂಡ ಬಹಳಷ್ಟು ಶೀಘ್ರವಾದ ದೇವರ ನಂಗೆ ಅನುಗ್ರಹ ಮಂತು ಕೊಡ್ತೇನೆ ಪ್ರತ್ಯಕ್ಷ ಪರೋಕ್ಷವಾದ ಸರ್ವ ರೀತಿಯಾದಂಥ ಸರ್ವ ಸಹಕಾರ ಆಯ್ತಾ ಅಲ್ತೋಪಂತನ ಅಧ್ಯಕ್ಷರು ಸಾರ್ವಜನಿಕ ಮಹಿಳಾ ಮಂಡಲ ಯುವಕ ಮಂಡಲ ಸಾರ್ವಜನಿಕ ಕ್ಷೇತ್ರದ ವತಿಯಿಂದ ಸಂಸ್ಥೆಯಲ್ಲೂ ಕೂಡ ಸೇರೊಂದು ವಿಶೇಷವಾದಂತಹ ಮಂಟಪ ನಮ್ಮ ತಯಾರು ಮಾಡ್ತದೆ ದೇವರ ಸನ್ನಾಡು ವೈಭವಡು ದೇವರ ಸನ್ನಾಡು ಶೋಭಯಾತ್ರೆ ಮೂಲಕವಾದ ಬಾಲಕೃಷ್ಣ ದೇವರ ದಿವ್ಯ ಶರಣಾರವಿಂದ ನಮಗೆ ತಯಾರಿಲ್ಲ ಈ ಪ್ರಕಾರವಾದ ನೋಡಿದ್ರು ಗ್ರಾಮದ ಅಧಿಪತಿಯಾದಂಥ ಶ್ರೀ ಕ್ಷೇತ್ರ ಸ್ವಾಮಿ ಸೋಮನಾಥೇಶ್ವರ ದೇವರ ದಿವ್ಯ ಚರಣಾರವಿಂದರು ಪ್ರಾರ್ಥನೆ ಮುಂದೊಂದು ಅಲ್ಪಪ್ಪಿ ಪರಿವಾರ ದೇವರಾದಂಥ ಮಹಾಗುರುದೇವರು ಪರಶುರಾಮ ಗೋಪಾಲಕೃಷ್ಣ ಮಹಾಬಿಟ್ಟು ರಕ್ತೇಶ್ವರ ಪೆಂಚುರಿಕೆ ರಾಜರಾಜೇಶ್ವರ ಕಲ್ಲುಟ್ಟಿ ಕಲ್ಕೂಡ ಮಲಯಾಳಿ ಚಾಮುಂಡಿ ಕೋಡಿ ಮೊಕ್ಕ ವಿಶೇಷವಾದಂತಹದ್ದು ಕೊಂಡಾಡದ ಬಂಟೆ ಬೆಲಿಚಾಮುಂಡಿ ಮೊಕ್ಕ ಮೂಳು ವಿಶೇಷವಾದಂಥ ಮಹಾದೇವನ ಅನುಗ್ರಹವನ್ನು ಮೂಲಕವಾದ ಸಮಸ್ತ ಕೊರಗಜ್ಜ ಗುಡಿಗಜ್ಜ ಸಮಸ್ತ ದೇವದೇವರ ಅನುಗ್ರಹ ಮೂಲಕವಾದ ಮಾಡ್ತಿಟ್ಟು ಶೋಭಯಾತ್ರೆ ಸಮಯೋಡು ಒವೇದರದ ಒಂಜಿ ವ್ಯತಿರಿಕ್ತವಾದಂಥದ್ದು ಕುಂದು ಕೊರತೆ ಲೋಪದೋಷ ಬರಂದರಿದ್ದರೆ ಎಲ್ಲ ಆಪಣಿಂತಿನ ಸತ್ಕರ್ಮಾಚರಣೆ ದೇವರ ಪೊರ್ಲೋಡು ನೆರವೇಜ್ಞ ಪೂರ್ವಕ ನೆರವೇರಿಸಾಕೊಡ್ದು ಎಲ್ಲಂದಿನೊಟ್ಟು ಶ್ರೀಕೃಷ್ಣ ಜನ್ಮಾಷ್ಟದ ಪ್ರಾಯುಕ್ತವಾದ ಆಪಣಿಂತಿನ ಮಾತ ಕಾರ್ಯಕ್ರಮಗಳು ಕೂಡ ದೇವರ ನೆರವೇಜ್ಞ ಪೂರ್ವಕವಾದ ದೇವರ ನೆರವೇರಿಸಾಕೊಡ್ದು ಅಕ್ಲಕ್ಲೆ ಎನ್ನಂಚಿನ ಸಂಕಲ್ಪಗಿಂಚಿನ ಮಾತ ದೇವರ ಪೊರ್ಲುದ ಆಶೀರ್ವಾದ ಮೂಲಕವಾದ ಆ ಸತ್ಯನಾರಾಯಣ ದೇವರಲ್ಲ ಬಾಲ ಸತ್ಯಗಳ ದೇವರ ಪ್ರಸಾದರು ಕೂಡ ಪ್ರಸಾದ ಅನುಗ್ರಹಿತಗಳು ಕೂಡ ಸರ್ವೆಲ್ಲ ರಡ್ಡು ಕೈ ಜೋಡಿಸುವಂತಿನ ಪ್ರಾರ್ಥನೆ ಶ್ರೀದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ
ಸಕ್ರಿಯವಾದ ಬೆಂದದು ಇಡೀ ಊರ ಪೂರ ಸುಮಾರು ಅವಾಗ 26 ಸಂಘಟನೆ ಇರ್ತದೆ. 26 ಸಂಘಟನೆ ಕ್ಲಬ್ಗಳ ಸೇರಿದ್ರೆ ಈತ ಮಲ್ಲ ಭವ್ಯವಾದ ಮಂದಿರ ಹೇಳ್ಬೇಕ. ಇದು 21 ವರ್ಷದ ಅತ್ಯಂತ ಯಶಸ್ವಿಯಾದ ಅವರ ಸಾಧ್ಯ ಆದರೆ 22ನೇ ವರ್ಷ ಅನಗ ಇಲ್ಲಿ ನಮ್ಮ ಐವತ್ತು ಮಂಟಪ ಮಾಡ್ಕೊಡೋದು ಬಾರಿ ನಮ್ಮ ಮಾತೆಲ್ಲ ಆಸೆ ಇರ್ತಾರೆ. ಅವಳ ಬಲ್ಲಿದ ಮಂಟಪ ಮಾಡ್ಕೊಡು, ಬಲ್ಲಿದ ಪ್ರತಿಮೆ ಮಾಡ್ಕೊಡು ಅಂತ ಒಂದು ಆಸೆ ಇರ್ತಾರೆ. ಆ ಆಸೆನೆ ಶ್ರೀಕೃಷ್ಣ ಪರಮಾತ್ಮೆ ನನ್ನ ಮಾತೆಗಳ ಕೈಗೂಡಿಸೋದು ಬರೆಯರು. ಇನ್ನು ಸುಮಾರು 15 ಲಕ್ಷದ ಹೆಚ್ಚು ಖರ್ಚು ಮಾಡೋದ್ರ ಮುಖಾಂತರ ಇನ್ನು ಕಷ್ಟದ ಕಾಲ ನಿಜವಾದ ಕಾಸು ಸಂಗ್ರಾಮ ಭಾರಿ ಕಷ್ಟದ ಕಾಲ ಉಂಟ ಪೂರ್ಣನೆಲ್ಲ ಸಾಕಾರ ಪೂರ್ಣವಾಗಿ ಸಾಕಾರ ದಿಕ್ಕಿನ ಇಲ್ಲಿ ಭಾರಿ ಶೋಕದ ಇಲ್ಲಿ ಯೋಚನೆ ನಮ್ಮ ಯೋಚನೆ ಹೆಚ್ಚೊಂಡ ಇದಕ್ಕೆ ಸರಿಯಾದ ದೇವರ ಅನುಗ್ರಹ ಬಂದರು ಅಣ್ಣ. ಐದು ಕೊರೋನಾ ಭಾಗ್ಯಲ್ಲ ನಮ್ಮ ಪ್ರಾರಂಭದ ದಿನಗಳಲ್ಲಿ ಹೆಚ್ಚು ಇತ್ತನ 22 ವರ್ಷ ನಂತರ ನಮ್ಮ ಬೇರೆ ರೀತಿಯ ಸಂಘಟನಾತ್ಮಕವಾದ ಸತ್ಯನಾರಾಯಣ ಮಂದಿರ ಇಲ್ಲಿ ಕೊರೋನಾ ಸೌಭಾಗ್ಯ ಈ ಮೆರವಣಿಗೆ ಶ್ರೀದ ದುರ್ಗಾ ಪರಮೇಶ್ವರ ದೇವಸ್ಥಾನ ನಮ್ಮ ಚೇತನ ನಗರಕ್ಕೆ ಭವನೇಶ್ವರ ಶಾಂತಿ ದೇವಸ್ಥಾನಕ್ಕೆ ನಿರಂತರವಾಗಿ ಮೆರವಣಿಗೆ ಬರುತ್ತೆ. ಈ ಮೇರೆಗೆ ಸತ್ಯನಾರಾಯಣ ಮಂದಿರ, ಆಮೇಲೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಆಯ್ತ ನಡುಟರು ಬೇರೆ ಬೇರೆ ಭಜನಾ ಮಂದಿರ, ಸಂಘ ಸಂಸ್ಥೆಗಳು, ಕ್ಲಬ್ಗಳು, ಸಂಘಟನೆಗಳು ಆದ ದೇವನೆಯನ್ನ ಒಂಜತ್ತು ರೀತಿಯ ಕೊಡುಗೆ ಆಧಾರದ ನಿಂತು ಇಡೀ ಕುಂಬಳದ ಊರುಡು ಈ ಮಲ್ಲ ಉತ್ಸವ ಅಂತಾರೆ. 22ನೇ ವರ್ಷದ ಈ ಮಂದಿ ಉತ್ಸವದ ಸಂದರ್ಭ ನಮ್ಮ ಮಾತಿನ ಒಟ್ಟು ಸೇರಿ ಆತನದ್ದು ಈ ಸಂದರ್ಭದ ಪನೊಂದು ಇನಿ 22 ವರ್ಷದ ಈ ಒಂದು ಉತ್ಸವದ ಸಂದರ್ಭ ಕೊಲ್ಲಿದ ಈ ಒಂಜಿ ಪಲ್ಲಕ್ಕಿ ಮಕ್ಕ ದೇವರನ್ನ ಈ ಒಂದು ಪ್ರತಿಮೆ ಬಿಂಬದ ಮುಖಾಂತರ ಮುಂದೊಡ್ಡ ಕೊನೆಯವರೆಗೆ ಇಲ್ಲಿ ಮಾತೆಲ್ಲ ಬಂದು ಸೇರಿದ್ದಾರೆ. ಎಲ್ಲ 23 ತಾರೀಕಿಗೆ ಈ ಒಂದು ಉತ್ಸವ ಅತ್ಯಂತ ವಿಜೃಂಭಣೆ ನಮ್ಮ ಊರು ನಡಕ ಇಲ್ಲ ಹೊರಡು ಒಳಪಾಯನಿಗೆ ಮಾತೆಲ್ಲ ಸಾಕಾರ ಕೊರಡು. ನಾನು ವಿಶೇಷವಾದ ಈ ಸಂದರ್ಭದಲ್ಲಿ ಶಿಲ್ಪಿ ಜಯಪ್ರಸಾದ್ ಅದನ್ನು ನೆನಪು ಮಾಡ್ಕೊಡು. ಎಂಗ್ಲಿ ಏಕೆ ಅನ್ನವಿದ್ರೆ ನಂಬಿಕೆ ಇದ್ದಿದ್ದ ಹಣ ಶಿಲ್ಪಿ ಪಟ್ಟ ಆದ ಸುಲಭ ಪಾಪ ಇದೀ ಕಾಣ ಮುಟ್ಟಲ್ಲ ಆಯ್ತಾ ಬೇರೆ ನೋಡಿದ್ದೆ ಯಾರಿಗೆ ಹೋಯ್ನ 1 ತಾರೀಕಿಗೆ ಎಂಗ್ಲಿ ಹುಡುಗರು ಬಂದಿದ್ದಾರೆ. ಅದು 15 ತಾರೀಕು ಬಂದೆ 14 ತಾರೀಕು ಹೋದ ಒಂದೆರಡ ಎಂಗ್ಲ ಅದು ಮೆರವಣಿಗೆ ಎಲ್ಲ ಕಾರಣ 14 ತಾರೀಕಿಗೆ ಅದು 10-33 ಟ್ಯಾಬ್ಲ ಬಂದಿದ್ದೆ ಅಣ್ಣ ಅರೆಗೆ ಮಾತ್ರ 19 ಕಾರ್ಯ ಮಾಡೋಣ ಗೊತ್ತಿದ್ದೀನಿ ಅಣ್ಣ ಅರೆ ಇನ್ನು ಗೊತ್ತಿದ್ದೇನೆ ಅಣ್ಣ ಭಾರಿ ಪೊರ್ಗಳು ಭಾರಿ ಶೋಗಳು ಈ ಚಿತ್ರ ಬೇರೆ ಅದ್ಭುತವಾದ ಮಕ್ಕಳಿಗೆ ನನ್ನ ಬಾಯಲ್ಲಿ ಪಾತ್ರ ಬರ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆದ ಮಾತ್ರ ಇಟ್ಲ ಬಂದ ದೇವಸ್ಥಾನದಲ್ಲಿ ಈ ಚಿತ್ರ ಒಂದು ಪಲ್ಲಕ್ಕಿ ಪೂರ ಉಂಟು ಅಣ್ಣ ಒಂದು ಭಜನಾ ಮಂದಿರ ಉಪ್ಪು ಕಂಡ ಕುಂಬಲದ ಬಾಲಕೃಷ್ಣ ಮಂದಿರ ಹಿಂಗೆ ಆದ ಅನುಗ್ರಹ ಮಾಡ್ತೇವೆ. ಆದ್ರೆ ಶೋಕದ ಪ್ಲಾನ್ ಮಾಡ್ತೇವೆ, ಐದು ಬಾಲ ಶೋಕ ಅಲ್ಕೊಳ್ತೇವೆ. ಈಗ ತೂರ್ಪು ಲೆಕ್ಕ ನಲ್ಲ ಇನ್ನೊಂದು ಎಡಿಷನ್ ಸೇನೆ ಬರೋದು ಐದು ಪುರ ನನ್ನ ಪ್ರಭಾವಲ್ಲಿ ಬರಬಂಡು ಐದು ದೀಪ ಬರಬಂಡು ಗದಗದ ಎಲ್ಲ ಸಟ್ಟಿ ಉಂಟು ಅಣ್ಣ ವಜಯ ಒಂದು ಹಿಂದೂ ಆದ್ಬಿಟ್ಟ ಹಿಂದಿನ ಮಾತಿನ ಆಲೋಚನೆ ಎತ್ತೀರಿ ಅವ್ರು ದಿನ ಕಮ್ಮಿ ಮಾಡ್ಬಿಡೋದು. ದೇವರ ದಿನ ಕಮ್ಮಿ ಆಗಲಿಕ್ಕೆ ದೇವರ ದಿನ ಜಾಸ್ತಿ ಅವರ ದಿನ ಜಾಸ್ತಿ ಆದರೆ ಎಂಟು ಎಲ್ಲ ಕೆಜಿ ಯೋಚನೆ ಮಾಡಿದ್ರೆ ಸುಮಾರು 15-16 ಕೆಜಿ ಬಲ್ಲಿಗೆ ಹೋಗಿರ್ತದೆ. ಆತ ತೊಗೊಂಡು 5 ಮಂದಿ ಬರ್ತೇನೆ ಐತ ನಡುಟು ನಾನು ಈ ಸಂದರ್ಭ ದಯವಿಲೇಖ ಬಂದ ಪ್ರತಿ ಊರಿಗೆ ನನ್ನ ಕೊಡುಗೆ ಹೆಚ್ಚು ಎಂಗ್ಲೇನ್ ಮಲ್ಪನಾಗ 1 ವರ್ಷ ತುಂಬ ಎಂಗ್ಲ ಇದರಿಗೆ ಜಗದೀಶ್ ಆಚಾರ್ಯಗೆ ಬಂದಿದ್ದ ನೇನು ಮಲ್ಪನಿಂದ ನೇತೃತ್ವ ಹಿರೇಗೆ ಬರ್ಬೋದು. ನಾನು ರಾಜೇಶ್ ಇಲ್ಲ ಅಥವಾ ಕಾರ್ಯದರ್ಶಿ ಆಗಿದ್ದೆ ಅರೆಗೆ ಬರ್ಬೋದು. ಅರೆಗಳ ಮನಸ್ಸು ದಾಯ ನೇತೃತ್ವ ಹೆಂಗೆ ಬರ್ಬೇಕು ನಾನು ಬಂದ ಇದಕ್ಕೆ ದಾರ ತೊಂದರೆ ಹೆಚ್ಚು ಎಂಕ್ಲೆಗೆ ನೇತೃತ್ವದಿಂದ ಒಂದು ಜಯಪ್ರಸಾದ್ ಕಾಡಿನ ಒಟ್ಟಿಗೆ ಇದೊಂದು ನಿಗಳು నేను ಶೋಕದ 10 ಕೊಟ್ಟರೆ ಮಾತ್ರ ಇದಕ್ಕೆ ಜವಾಬ್ದಾರಿ ಕೊಡ್ತೀನಿ. ನಾನು ಈ ಸಂದರ್ಭದಲ್ಲಿ ಜಗದೀಶ್ ಆಚಾರ್ಯರಿಗೆ ಶ್ರೀನಿಧಿ ಜೀವನದ ಮಾಲಕರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನೆಚ್ಚಿನ ಕೃತಜ್ಞತೆ ಜಯಪ್ರಸಾದ್ ಇಂದಲ್ಲ ಬೇರೆ ಬೇರೆ ಪಾತ್ರಗಳೆಲ್ಲ ಬೇರೆ ಜಯವನ್ನ ಅದನ್ನ ಅರೆಗೆ ಕೇಳೋದಿಲ್ಲ. ಪ್ರತಿ ದಿನ ಈಗ ಹೆಚ್ಚಿನ ಅವರು ಕೆತ್ತೊಂದಿದ್ದಾರೆ, ಅಂದೇ ದಿನ ಕೆತ್ತೊಂದಿದ್ದಾರೆ. ಇನ್ನು ಪೂರ್ತಿ ವಾಟ್ಸಪ್ ಮಾಡ್ಕೊಂಡಿದ್ದಾರೆ, ಆಗ ಹಿಂಗೆ ಮಾಡ್ಕೊಂಡಿದ್ದಾರೆ, ಹಿಂಗೆ ತೋರಿದ್ದಾರೆ. ಹೆಂಗು ದಿನನಿತ್ಯ ಪ್ರೋಗ್ರೆಸ್ ಕೇಳೋದಿಲ್ಲ. ಜಯವನ್ನ ಅದೊಂದು ಭಾರಿ ಸೂಕ್ಷ್ಮವಾದ ಸಂಗತಿ.
ಅಂಜಾದೆ ಬಾರಿ ಕೊಲ್ಲುಡು ನೀವು ಇರುವೆಲ್ಲ ಮದ್ದು ಕೊಡ್ತಾರೆ ನಂದಿರ್ಲ ಇನ್ನ ಬೇಲೆನೆ ಏತ್ ಕಾಸು ಬೇತ ನೋಡಿ ಆತೆ ತಿಳ್ಕೊಂತಾರೆ ಮಾತು ಜನಕ್ಕೆ ನಡುಟು ಬಂದ್ಕೊಂಡು ಐಕ್ ಏತ್ ಕಾಸು ಬೇತ ನೋಡಿ ಇರುವೆಲ್ಲ ಅದೇ ತಿಳ್ಕೊಂತಾರೆ ಐಕ್ ಜಾಸ್ತಿ ತಿಳ್ಕೊಂಡಿದ್ದಾರೆ ಎಂಕ್ಲೆನ ಮಂದಿರದ ನಿಂತಿರುವ ಭಕ್ತಿ ಪ್ರೀತಿ ಪೂರದಿದೆ ಐಕೆ ಬಾರಿ ಎಡ್ಡ ರೀತಿಯಲ್ಲಿ ಇರುವೆಲ್ಲ ಸಹಕಾರ ಕೊಡ್ತಾರೆ ಧ್ಯಾನ ಬಾರಿ ಪ್ರಾಮುಖ್ಯ ವಿಷಯದಲ್ಲಿ ಒಡೆ ಎಷ್ಟೇ ಬಂದ ಇನಿ ಪ್ರವೀಣ್ ಸುವರ್ ಮೇರೆಗೆ ಈ ಒಂದು ದೀಪ ಬೆಳಗಾವನ ಸೌಭಾಗ್ಯವೇಂದ್ರೆ ಪ್ರವೀಣಣ್ಣ ಇದು ಈ ಊರಿಗೂ ಮಾತರಿಗೆ ಆಧಾರ ಸ್ತಂಭವಾದ ಇನ್ನಿಡಿದ ಪಕ್ಕ ಈ ಎಂಚ ದೀಪ ಬೆಳಗಾವನ ಅಂಚನೆ ಇನ್ನ ಜೀವನಂಡ ಬೆಳಗಾಡ ಅಂಚನೆ ಇಡೀ ಊರನ್ನು ಬೆಳಗಾವನ ಅಂಚನೆ ಶಕ್ತಿಲ ಇದಕ್ಕೆ ಮಾತ್ರ ದೇವರ ಕೊರಡು ಎಂಗಳಿಗೆ ಸಾಕಾರ ನನಗೆ ಮಾತರಿಗೆ
ಬರ್ತೇನೆ